ನಿಮ್ಮ ಬ್ರಿಂಜಲ್ ಫ್ರೈ ರೆಡಿ. ಇದ್ರ ಮೇಲ್ಗಡೆ ನೀವೀಗ ಸ್ವಲ್ಪ ಈರುಳ್ಳಿ ಹಾಕ್ತಿದ್ರಲ್ಲ, ಇದು ನೆಲಗಡಲೆ ನೆಲಗಡಲೆ ಅಲ್ಲ? ಓಕೆ, ನೆಲಗಡಲೆ ಕಡಲೆಯ ಪೌಡ್ರ್ ಅಲ್ಲ? ಪೌಡರ್. ಇದೊಂದು ಸ್ವಲ್ಪ ಚೆನ್ನಾಗಿ ಸಿಗಲಿ ಅಂತಲೇ ಬಾಯಿಗೆ ಹಾಗಾಗಿ ಸ್ವಲ್ಪ ಟೇಸ್ಟ್ ಬರ್ತದೆ. ಹೌದು. ಅದಕ್ಕೆ ಕೊತ್ತಂಬರಿ ಸೊಪ್ಪು ಅಲ್ಲ? ಓಕೆ. ಮತ್ತೆ ಲಿಂಬು ಉಂಟಲ್ಲ, ಇದರ ಮೇಲೆ ಹಾಂ, ಈ ಥರ ಫ್ರೈ ಮಾಡಿದಾಗ ಆ ಥರ ಹುಳಿ ಬಿದ್ದಾಗ ಚೆನ್ನಾಗಿರುತ್ತಲ್ಲ. ತಯಾರಿಸುವ ವಿಧಾನ: ಮೊದಲಿಗೆ 8 ರಿಂದ 10 ಒಣಮೆಣಸಿಗೆ, 6 ರಿಂದ 8 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಎಣ್ಣೆ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿಕೊಂಡು, ಬದನೆಕಾಯಿಯನ್ನು ಉದ್ದನೆ ದಪ್ಪನೆ ತುಂಡು ಮಾಡಿಕೊಂಡು ರುಬ್ಬಿದ ಮಿಶ್ರಣವನ್ನ ಸವರಿ ಕಾದ ತವಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಿಸಿಕೊಳ್ಳಿ. ಕೊನೆಯಲ್ಲಿ ಮೇಲಿನಿಂದ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಶೇಂಗಾ ಪುಡಿ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಉದುರಿಸಿ ಸರ್ವ್ ಮಾಡಿ ಬ್ರಿಂಜಾಲ್ ಚಟ್ಪಟ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.